ಕಲಬುರಗಿಯ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಕಳ್ಳನೊಬ್ಬ ದೇವಸ್ಥಾನದ ಗರ್ಭಗುಡಿಗೆ ನುಗ್ಗಿ ದೇವರ ವಿಗ್ರಹದ ಮೇಲಿದ್ದ ಚಿನ್ನಾಭರಣ ಕದ್ದಿರುವಂತಹ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಕಬ್ಬಿಣದ ರಾಡ್ನಿಂದ ದೇವಸ್ಥಾನದ ಬೀಗ ಮುರಿದು ಒಳನುಗ್ಗಿದ ಈ ಕದೀಮ ದೇವಿಯ ಕೊಳಲಿದ್ದ ಸುಮಾರು 9 ಗ್ರಾಂ ತೂಕದ ಚಿನ್ನದ ತಾಳಿ ಹಾಗೂ 100 ಗ್ರಾಂ ತೂಕದ ಬೆಳ್ಳಿ ಮುಕ್ಕಡವನ್ನ ಕದ್ದು ಪರಾರಿಯಾಗಿದ್ದಾನೆ. ಇನ್ನು ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಇದರ ಆಧಾರದ ಮೇಲೆ ಪೊಲೀಸರು ತನಿಖೆ ಮುಂದುವರಿಸಿ ಆರೋಪಿಗಾಗಿ ಬಲೆ ಬೀಸಿದ್ದಾರೆ. ಇಂಪಾರ್ಟೆಂಟ್ ಮೇನ್ ಪರ್ಸನ್ ಗೋಳಿಗೆ ಮೆಸೇಜ್ ಬರಲ್ಲ. ಯಾಕೆ ಏನಾಗಿದೆ ಇಲ್ಲಿ ಯಾರೋ ಬಂದಾರ ಅಂತ ನೀವು ಸ್ವಲ್ಪ ಅಲರ್ಟ್ ಆಗಬೇಕು. ಅದು ಈಗ ಚಾವಿ ಹಾಕಿದ್ರೆ ಮೆಸೇಜ್ ಬರ್ತದೆ. ಯಾವಾಗ ನೆಗೆಟಿವ್ ಹಾಕ್ಬಿಡೋದು ಕಟ್ಟೆದು ಮತ್ತು ರಾತ್ರಿ ಹೊತ್ತು ಆನ್ ಮಾಡೋದು ಮೆಸೇಜ್ ಬರ್ತದೆ. ಅದನ್ನು ನೋಡಿದ್ದು ಸರ್ वाली आप